ಭಾರತದ ಅತಿ ಹೆಚ್ಚು ಗಳಿಕೆ ಮತ್ತು ಅತಿ ಜನದಟ್ಟಣೆಯ ರೈಲು ನಿಲ್ದಾಣವಾಗಿದೆ ದಿಲ್ಲಿ. ಎರಡನೆಯ ಸ್ಥಾನದಲ್ಲಿ ಇರುವುದು ಹೌಡಾ ರೈಲು ನಿಲ್ದಾಣ. ಒಂದು ಕಾಲದಲ್ಲಿ ಮುಂಬೈ, ಚೆನ್ನೈ ರೈಲು ನಿಲ್ದಾಣಗಳು ಮೇಲೆ ಇದ್ದವು. ಇತ್ತೀಚಿನ ಹಲವು ವರ್ಷಗಳಿಂದ ಆ ಸ್ಥಿತಿಯಿಲ್ಲ. 2023-24ನೇ ಹಣಕಾಸು ವರ್ಷದಲ್ಲಿ ದಿಲ್ಲಿ ರೈಲು ನಿಲ್ದಾಣದಲ್ಲಿ 3,337 ಕೋಟಿ ರೂಪಾಯಿ ಗಳಿಕೆಯಾಗಿದೆ. ಅದೇ ಅವಧಿಯಲ್ಲಿ 3,93,62,272 ಜನರು ಅಲ್ಲಿಂದ ಓಡಾಡಿದ್ದಾರೆ. ಅತಿ ಲಾಭ ತಂದ ಹೆಚ್ಚು ಮಂದಿ ಓಡಾಡಿದ ರೈಲು ನಿಲ್ದಾಣವಿದು. ಎರಡನೆಯ ಜಾಗ ಹಿಡಿದಿದೆ ಕೋಲ್ಕತ್ತಾದ ಅವಳಿ ನಗರ ಹೌಡಾ. ಒಂದು ವರ್ಷದಲ್ಲಿ ಅಲ್ಲಿ 1,692 ಕೋಟಿ ರೂಪಾಯಿ ಗಳಿಕೆಯಾಗಿದೆ. ಅನಂತರದ ಸ್ಥಾನಗಳಲ್ಲಿ ಚೆನ್ನೈ, ವಿಜಯವಾಡಗಳು ಇವೆ. ದೇಶದ 7,308 ರೈಲು ನಿಲ್ದಾಣಗಳಲ್ಲಿ 13,000ಕ್ಕೂ ಹೆಚ್ಚು ಜನ ಸಾಗಣೆ ರೈಲುಗಳಲ್ಲಿ 20 ಕೋಟಿಗೂ ಹೆಚ್ಚು ಜನರು ಓಡಾಡುತ್ತಾರೆ. Volkswagen Mangalore, Airport Road, Yeyadi, Mangalore. Volkswagen.